ವೀಕ್ಷಕರೇ ನಮಸ್ಕಾರ. ಫಾದರ್ಸ್ ಮುಲ್ಲರ್ಸ್ ಆಸ್ಪತ್ರೆ ಅಂಕನಾಡಿ ಮಂಗಳೂರು ಇವರು ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮ. ಸೊ ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಸಂದೇಶ್ ರಾವ್ ಅವರ ಜೊತೆ ಮಾತಾಡ್ತಾ ಇದ್ದೇವೆ. ಸಂದೇಶ್ ರಾವ್ ಅವರು ಫಾದರ್ಸ್ ಮುಲ್ಲರ್ ಆಸ್ಪತ್ರೆಯ ರೇಡಿಯೇಷನ್ ಆನ್ಕಾಲಜಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಸೊ ನಮಗೆ ಇವತ್ತು ನಾವು ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ವಿಷಯದಲ್ಲಿ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದೆ. ವಾಸ್ತವದಲ್ಲಿ ಇದು ಏನು ಗರ್ಭಕೋಶದ ರಚನೆ ಏನು, ಮತ್ತು ಕ್ಯಾನ್ಸರ್ ಯಾಕೆ ಬರ್ತದೆ ಎಂಬ ಮಾಹಿತಿ ನನಗೆ. ಆ್ಯಕ್ಚುಲಿ ಗರ್ಭಕೋಶದ ಕತ್ತೆ ಹೇಳಿದರೆ ಗರ್ಭಕೋಶದ ಕೆಳಗಿನ ಪಾತ್ರ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸರ್ವಿಕ್ಸ್ ಅಂತ ಹೇಳ್ತಾರೆ, ಯುಟ್ರೈನ್ ಸರ್ವಿಕ್ಸ್ ಅಂತ. ಸೊ ಇದು ಜನರಲಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ನ ಬಳಿಕ ಎರಡನೇ ಅತಿ ಕಾಮನ್ ಕ್ಯಾನ್ಸರ್. ಸೊ ನೋಡ್ಲಿಕ್ಕೆ ಹೋದರೆ ಎಷ್ಟು ಇದರ ಸಮಸ್ಯೆ ಒಂದು ಗಾತ್ರ ನೋಡ್ಲಿಕ್ಕೆ ಹೋದರೆ ಪ್ರತಿ ವರ್ಷ ಇದು ವಿಶ್ವದಲ್ಲಿ ಸಾಧಾರಣ ಒಂದು 5 ಲಕ್ಷ ಜನಕ್ಕೆ ಸಮಸ್ಯೆ ಬರ್ತದೆ. ಅಂಡ್ ಅದರಲ್ಲಿ ಒಂದು 2.5 ಲಕ್ಷ ಜನ ಸಾವನ್ನಪ್ತಾರೆ. ಭಾರತದ ಅಂಕಿಅಂಶ 50% ಪ್ರಮಾಣ ಸಾವಿನ ಹತ್ತಿರಕ್ಕೆ ಹೋಗ್ತದೆ. ಹೌದೌದು. ಭಾರತದ ಪ್ರಮಾಣ ಹೇಳಲಿಕ್ಕೆ ಹೋದರೆ ಹತ್ರ ಇದು 2012ರ ಡಾಟಾ ಒಂದು 1,23,000 ಜನರಿಗೆ ಬರ್ತದೆ ವರ್ಷಕ್ಕೆ. ಅದರಲ್ಲಿ ಒಂದು 67,000 ಜನ ಸಾವಿನ. ಜಗತ್ತಿನಲ್ಲಿ ಬರುವುದು 5 ಲಕ್ಷ, ಅದರಲ್ಲಿ 1.5 ಲಕ್ಷ ನಮ್ಮ ಭಾರತೀಯರೇ ಆಗಿರ್ತಾರೆ. ಹೌದೌದು. ಜನರಲಿ ಅದು ಹಿಂದುಳಿದ ದೇಶದಲ್ಲಿ ಜಾಸ್ತಿ. ಈಗ ನಾವು ಭಾರತೀಯರು ಹಿಂದುಳಿದ ದೇಶದ ಪಟ್ಟಿಯಲ್ಲಿ ಅಲ್ಲ, ಇದು ಇನ್ನೂ ಡೆವಲಪಿಂಗ್ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಹಾಗೆ ಅಂದ್ರೆ ಈ ಸಮಸ್ಯೆ ಯಾಕೆ ಬರ್ತದೆ ಈ ಸಮಸ್ಯೆ? ಇದು ಇದಕ್ಕೆ ಮೇನ್ ಕಾರಣ ಇದೊಂದು ವೈರಸ್ನ ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂದು. ಸೊ ಇದರ ಇನ್ಫೆಕ್ಷನ್ನಿಂದಾಗಿ ಸರ್ವೈಕಲ್ ನಾರ್ಮಲ್ ಸೆಲ್ಸಲ್ಲಿ ಇನ್ಫೆಕ್ಷನ್ನಿಂದಾಗಿ ಬೇರೆ ಥರದ ಬದಲಾವಣೆ ಶುರು ಆಗ್ತಾರೆ, ಡಿಸ್ಪ್ಲೇಸಿಯಾ ಅಂತ ಹೇಳ್ತಾರೆ. ಅದು ಮುಂದೆ ಹೋಗಿ ಬೇರೆ ಬೇರೆ ಸ್ಟೇಜ್ ಆಗಿ ಜನರಲಿ ಒಂದು ಇನ್ಫೆಕ್ಷನ್ ಆದಮೇಲೆ 20 ವರ್ಷ ನಂತರ ಅದು ಕ್ಯಾನ್ಸರ್ಗೆ ಪರಿವರ್ತನೆ ಆಗುತ್ತದೆ. ಸೊ ಇದರ ಜೊತೆಯಲ್ಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಬರ್ತದೆ, ಲೈಕ್ HIV ಇನ್ಫೆಕ್ಷನ್ ಇರ್ಬೋದು. ಅದರ ಜೊತೆ ಮಹಿಳೆಯರು ಅನೇಕ ಮಂದಿ ಪುರುಷರೊಂದಿಗೆ ದೈಹಿಕ ಸಂಪರ್ಕ ಹೊಂದಿರೋದ್ರಿಂದ, ಅಥವಾ ಅತಿ ಚಿಕ್ಕ ಪ್ರಾಯದಲ್ಲಿ ಅವರು ತಾಯಿಯಾಗೋದ್ರಿಂದ, ಅಥವಾ ತುಂಬ ಮಕ್ಕಳನ್ನು ಹೆರುವುದರಿಂದ, ಅಥವಾ ಸ್ಮೋಕಿಂಗ್ ಇರ್ಬೋದು, ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೇವೆ ಗರ್ಭ ನಿರೋಧಕಕ್ಕಾಗಿ, ಅದನ್ನು ಬಳಸೋದ್ರಿಂದ ಇದರಿಂದೆಲ್ಲ ಇದರ ಚಾನ್ಸಸ್ ಜಾಸ್ತಿ ಆಗುತ್ತದೆ. ಸೊ ಎಲ್ಲವೂ ಒಗ್ಗೂಡಿ ಈ ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತದೆ. ಸೊ ಇದು ಅಂದರೆ ಈ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ಅಂದರೆ ಇದು ಪೂರ್ವದಲ್ಲೇ ನಮಗೆ ತಿಳಿಯಲಿಕ್ಕೆ ಸಾಧ್ಯತೆ ಇದೆಯಾ? ಯಾಕೆ? ಜನರಲಿ ಎಷ್ಟೋ ಜನರಲ್ಲಿ ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಅವರು ನಾರ್ಮಲ್ ಆಗಿರ್ತಾರೆ, ಏನು ಅವರದ್ದು ಏನು ಒಂದು ಅವರ ದೇಹದಲ್ಲಿ ಏನು ಬದಲಾವಣೆ ಕಾಣಿಸೋದಿಲ್ಲ. ಜನರಲಿ ಕಾಣಿಸೋದಂದರೆ ಫಸ್ಟಿಗೆ ಕೆಲವರಿಗೆ ಬಿಳಿ ಮುಟ್ಟು ಹೋಗ್ಬೋದು. ಬಿಳಿ ಮುಟ್ಟು ಇದೊಂದೇ ಕಾರಣದಿಂದ ಹೋಗೋದಿಲ್ಲ, ಕೆಲವರಿಗೆ ಸೋಂಕಿಂದ ಹೋಗ್ಬೋದು, ವೈರಲ್ ಇದು ಕ್ಯಾಂಡಿಡಲ್ ಸೋಂಕಿಂದ ಹೋಗ್ಬೋದು, ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಆಗಿ ಸೋಂಕಿರುತ್ತೆ, ಕೆಲವರಿಗೆ ಏಜ್ ಆದಮೇಲೆ ಹೋಗ್ತದೆ. ಜನರಲಿ ಇದು ಸ್ಪ್ರೆಡ್ ಕಾಣಿಸ್ಕೊಳ್ಳೋದು 4ರಿಂದ 5ನೇ ದಶಕದಲ್ಲಿ, ಅಂದರೆ 40 ವರ್ಷದ ನಂತರ, 40ರಿಂದ ಆ ವಯೋಮಾನದಲ್ಲಿ ಜನ ಕಾಣಿಸ್ಕೊಳ್ತದೆ. ಅದು ಸ್ಟ್ರಿಕ್ಟ್ ರೂಲ್ ಅಲ್ಲ. ಇತ್ತೀಚೆಗೆ ನಮಗೆ 30 ವರ್ಷದ ಒಳಗೇನು ತುಂಬ ಕೇಸಸ್ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತದೆ, ಆ್ಯಂಡ್ 60-70 ವರ್ಷ ನಂತರದವರೆಗೂ ಕಾಣಿಸ್ತದೆ. ಬಟ್ ಜನರಲಿ ಕಾಣಿಸೋ ಒಂದು ಬಿಳಿ ಮುಟ್ಟು ಕಾಣಿಸ್ಬೋದು, ಅಥವಾ ಈ ಸೆಕ್ಷುವಲಿ ಆ್ಯಕ್ಟಿವ್ ಪಾಪ್ಯುಲೇಷನಲ್ಲಿ ದೈಹಿಕ ಸಂಪರ್ಕ ಹೊಂದುವಾಗ ಬ್ಲೀಡಿಂಗ್ ಕಾಣಿಸ್ಬೋದು, ಅಥವಾ ಕೆಲವರಿಗೆ ಈ ಮಾಸಿಕ ಬ್ಲೀಡಿಂಗ್ ಇರ್ತದೆ ಹೆಂಗಸರಿಗೆ, ಋತುಮತಿಯವರು, ಅದರಲ್ಲಿ ಏರುಪೇರು ಕಾಣಿಸ್ಬೋದು, ಮಧ್ಯದಲ್ಲಿ ಬ್ಲೀಡಿಂಗ್ ರಕ್ತಸ್ರಾವ ಆಗ್ಬೋದು. ಆದಮೇಲೆ ಇದು ಸ್ಟಾರ್ಟಿಂಗ್ ಸ್ಟೇಜ್, ಅಂದರೆ ಇದರಲ್ಲಿದ್ದರೆ ಮತ್ತೆ ಅದರಿಂದ ಸ್ವಲ್ಪ ಸ್ಪ್ರೆಡ್ ಆಗೋದು ಅಂತ ಆದರೆ ಆವಾಗ ಬೆನ್ನೋವು ಬರ್ಬೋದು, ಹೊಟ್ಟೆ ನೋವು, ಸೊಂಟ ನೋವು ಬರ್ಬೋದು. ಕೆಲವರಿಗೆ ಮೂತ್ರಕೋಶಕ್ಕೆ ತಗಲಿದಾಗ ಉರಿ ಮೂತ್ರ ಬರ್ಬೋದು, ಮೂತ್ರದಲ್ಲಿ ರಕ್ತ ಬರ್ಬೋದು. ಹಾಗೆ ಹಿಂದೆ ಕಕ್ಕಸಲ್ಲಿ ಹರಡಿದಾಗ ಕಕ್ಕಸಲ್ಲಿ ರಕ್ತ ಬರ್ಬೋದು, ಅಥವಾ ಕಕ್ಕಸು ಕಟ್ಕೊಳ್ಬೋದು, ಬ್ಲಾಕ್ ಆಗ್ಬೋದು. ಹೀಗೆ ತುಂಬ ಥರದ ಪ್ರಾಬ್ಲಮ್ಸ್ ಶುರು ಆಗ್ಬೋದು. ಸೊ ಇದು ಸಮಸ್ಯೆಗಳು ದೊಡ್ಡ ಆಗರವೇ ಆಗಿ ಕಾಣ್ತಾ ಇದೆ ನಮಗೆ. ಸೊ ಅಂದರೆ ಅಂದರೆ ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿ ಇದಕ್ಕೇನು ಕಾರಣ ಆಗುವುದು ಅಂತ? ಜೀವನ ಶೈಲಿ ಕರೆಕ್ಟ್ ಅಂತ ಒಂದು ಪ್ರೂವನ್ ಅಸೋಸಿಯೇಷನ್ ಇಲ್ಲ, ಬಟ್ ಜನರಲಿ ನೋಡಿದರೆ ಸ್ವಚ್ಛತೆಗೆ ಒಳ್ಳೆ ತುಂಬ ಇಂಪಾರ್ಟೆನ್ಸ್. ಸೊ ಜನರಲಿ ಯಾರು ಸ್ವಚ್ಛವಾಗಿ ಇಟ್ಕೊಳ್ತಾರೆ, ಒಳ್ಳೆ ಅಂದರೆ ಇದು
ಯಾಕೆ ಭಾರತದಲ್ಲಿ ಹೆಚ್ಚು ಹೇಳಿದರೆ ಇದು ಜನರಲಿ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಹೇಳ್ತಾರೆ. ಸೊ ಮೇಲ್ವರ್ಗದ ಜನರಲ್ಲಿ ಚಾನ್ಸಸ್ ಕಡಿಮೆ, ಯಾಕಂದರೆ ಅವರು ದೇಹ ಶುದ್ಧವಾಗಿರ್ತದೆ, ಅವರಿಗೆ ಅದರಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ಜಾಸ್ತಿ ಬಡವರಿರುವಾಗ ಅವರು ತಮ್ಮ ದೇಹದ ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಡೋದಿಲ್ಲ ಹೇಳಿದಾಗ ಆವಾಗ ಈ ಥರ ಚಾನ್ಸಸ್ ಜಾಸ್ತಿ ಆಗ್ತದೆ. ಅದೊಂದು ಕಾರಣ ಭಾರತದಲ್ಲಿ ಚಾನ್ಸಸ್ ಕಡಿಮೆ ಜಾಸ್ತಿ. ಅದೇ ನೀವು ಹಾಗೆ US ಅಲ್ಲಿ ನೋಡಿದರೆ ಅದು ನಮ್ಮದು 1,20,000 ಅಂತ ಹೇಳಿದೆ, ಅಲ್ಲಿ ವರ್ಷಕ್ಕೆ ಹತ್ರ ಲಾಸ್ಟ್ ಇಯರ್ದು ಡಾಟಾ 13,000, ಅಂದರೆ 4,000. ಸೊ 1/10 10ನೇ 1 ಭಾಗದಷ್ಟು ಮಾತ್ರ ಇರೋದು. ಸೊ ಇದು ಅದರಿಂದಾಗಿ ಇದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ, ಅದರ ಜೊತೆಲಿ ಕಾಯಿಲೆ ಕೂಡ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಅಲ್ಲ, ಅಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡಿಕೊಳ್ಳಿಲ್ಲ, ಅಂದ್ರೆ ಬದಲಾದ ಸ್ಥಿತಿಗೆ ನಾವು ಹೊಂದ್ಕೊಳ್ಳದೆ ಇದ್ರೆ ನಾವು ನಮ್ಮ ಅಂದ್ರೆ ಅದು ನಮಗೆ ಕಡ್ತ ಅಲ್ಲ. ನಾವೀಗ ಇಂಥದ್ದು ಅಂದ್ರೆ ಈ ರೋಗ ಮೊದಲಿನಿಂದನೂ ಇದ್ದದ್ದು ಅಥವಾ ಇದು ಯಾವಾಗ ಆರಂಭ ಆಯಿತು, ಹೇಗೆ ಅದು? ಅಲ್ಲ, ಇದು ಮೊದಲಿಂದಲೂ ಇದ್ದದ್ದೇ. ಈಗೀಗ ನಮ್ಮದು ಒಂದು ಡಯಾಗ್ನೋಸಿಸ್ ಅಂದ್ರೆ ಈಗ ಹೊಸ ಪ್ರಕರಣ ಸಂಶೋಧನೆ ಯಂತ್ರೋಪಕರಣಗಳೆಲ್ಲ ಬಂದ ಕಾರಣ ನಾವು ಜಾಸ್ತಿಯಾಗಿ ಡಿಟೆಕ್ಟ್ ಮಾಡ್ತಾ ಇದ್ದೇವೆ. ಅದು ಹೆಚ್ಚು ಅದನ್ನು ಪತ್ತೆ ಹಚ್ಚಿದ್ದೇವೆ ಅಷ್ಟೇ. ಕಾಯಿಲೆ ಮುಂಚೆಯಿಂದ ಇದ್ದದ್ದೇ. ಕಾಯಿಲೆಗೆ ಟ್ರೀಟ್ಮೆಂಟ್ ಅವರು ಕೆಲವು ನೋಡಿದರೆ ಹಿಸ್ಟ್ರಿ ನೋಡಿದರೆ ಅದು 1928ರಲ್ಲೆಲ್ಲ ಕೆಲವೆಲ್ಲ ಅದಕ್ಕೆ ಚಿಕಿತ್ಸೆ ಕಂಡುಹಿಡಿದಿದ್ದಾರೆ ಹಾಗೆಲ್ಲ. ಸೊ ಇದು ಕಾಯಿಲೆ ತುಂಬಾ ಹಳೆಯದು, ಬಟ್ ಇತ್ತೀಚೆಗೆ ಜಾಸ್ತಿಯಾಗಿ ಪತ್ತೆ ಹಚ್ಚಲಾಗುತ್ತೆ. ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಇದೇ ಸಮಸ್ಯೆಯಿಂದ ಮಹಿಳೆಯರು ಸಾಯ್ತಾ ಇದ್ರು, ಅದು ಗೊತ್ತಾಗ್ತಾ ಇರಲಿಲ್ಲ ಹಳ್ಳಿಗಾಡಿನಲ್ಲಿ ಅನ್ನುವಂಥದ್ದು. ಹೌದು. ಓಕೆ, ಇದು ಅಂದರೆ ಇದು ಬರ್ತದೆ ಯಾವ ಕಾರಣದಿಂದ ಅಂತ ಹೇಳಿದ್ರಿ ನೀವು. ಇದು ಹೇಗೆ ಬೆಳೀತದೆ ಅಂತ? ಇದು ಇದರಲ್ಲಿ 4 ಸ್ಟೇಜ್ ಇದೆ. ಮೊದಲನೇ ಸ್ಟೇಜ್ ಅಂದರೆ ಸರ್ವಿಕ್ಸ್ ಅಂತ ಇದೆ. ಸರ್ವಿಕ್ಸ್ ಗರ್ಭಕೋಶದ ಕತ್ತು. ಆ ಕತ್ತಲ್ಲಿ ಅದಕ್ಕೆ ಮಾತ್ರ ಅದರಲ್ಲಿ ಮಾತ್ರ ಕಾಯಿಲೆ ಇರ್ತದೆ. ಅದರಿಂದ ಹೊರಗೆ ಬಂದಾಗ ಬೇರೆ ಗರ್ಭಕೋಶಕ್ಕೆ ಹರಡ್ಬೋದು. ಕೆಳಗಡೆ ವಜಾನ ಅಂತ ಇರ್ತದೆ, ಅಥವಾ ಸೈಡಿಗೆ ಪ್ಯಾರಾಮೆಟ್ರಿ ಅಂತ, ಅದಕ್ಕೆ ಹರಡಿದರೆ 2ನೇ ಸ್ಟೇಜ್ 3ನೇ ಸ್ಟೇಜ್ಗೆ ಹೋಗ್ತದೆ. ಅಕ್ಕಪಕ್ಕದಲ್ಲಿ ಮುಂದ್ಗಡೆ ಗರ್ಭಕೋಶದ ಮುಂದ್ಗಡೆ ಹೆಂಗಸರಲ್ಲಿ ಮೂತ್ರಕೋಶ ಇರ್ತದೆ, ಹಿಂದ್ಗಡೆ ಕಕ್ಕಸ್ ಹೋಗೋ ಜಾಗ ಇರ್ತದೆ. ಸೊ ಅದಕ್ಕೆ ಹರಡಿದರೆ 4ನೇ ಸ್ಟೇಜ್. ಮತ್ತು ದೂರ ಬೇರೆ ಕಡೆ ಹರಡಿದರೆ ಲಾಸ್ಟ್ ಸ್ಟೇಜ್ 4B ಅಂತ ಹೇಳ್ತಾರೆ. ಸೊ ಈ ಥರ ಅದರ ಹರಡೋದ್ರಲ್ಲಿ 3 ಥರ ಇದೆ. ಒಂದನೇದಾಗಿ ದುಗ್ಧರಸ ಗ್ರಂಥಿಗಳು, ಲಿಂಫ್ ನೋಡ್ ಅಂತ ಹೇಳ್ತಾರೆ. ಸೊ ಅದರ ಮೂಲಕ ಹರಡ್ಬೋದು. ಇನ್ನೊಂದನೇದಾಗಿ ಹೆಮಾಟೋಜಿನಸ್ ಅಂತ ಹೇಳ್ತಾರೆ, ರಕ್ತದ ಮೂಲಕ ಬೇರೆ ಕಡೆ ಹರಡ್ಬೋದು. ಅದರ ರಕ್ತದ ಮೂಲಕ ಶ್ವಾಸಕೋಶಕ್ಕೆ ಹರಡ್ಬೋದು, ಬೆನ್ನಿನ ಮೂಳೆಗಳಿಗೆ ಹರಡ್ಬೋದು, ಅಥವಾ ತಲೆಗೆ ಹರಡ್ಬೋದು, ಮೆದುಳಿಗೆ ಹರಡ್ಬೋದು. 3ನೇದಾಗಿ ಡೈರೆಕ್ಟ್ ಹರಡೋದು, ನಾ ಹೇಳಿದಾಗ ಮುಂದೆ ಮೂತ್ರಕೋಶ ಹಿಂದೆ ಕಕ್ಕಸ್ ಇದು ಅದಕ್ಕೆ ಹರಡೋದು. ಈ 3 ಥರ ಹರಡ್ಬೋದು. ಸೊ ಇಲ್ಲಿ ಹರಡುವುದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯವೋ, ಅಥವಾ ವೈದ್ಯರ ಹೊರತಾಗಿ ನಮಗೆ ಬೇರೆ ಉಪಾಯಗಳು ಏನಾದರೂ ಇದಾಗೋ ನಮಗೆ ಮೊದಲೇ ಗೊತ್ತಾಗಲಿಕ್ಕೆ ವೈದ್ಯರ ಬಳಿ ಬರದೇ ನಮಗೆ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲವೋ, ಮತ್ತು ಗೊತ್ತಾದ ನಂತರ ಏನು ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೀವಿ ಆರೋಗ್ಯ ಕಿರಣದಲ್ಲಿ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ವಿಷಯದಲ್ಲಿ, ಅಂದರೆ ಅದು ಹರಡುತ್ತದೆ ಅನ್ನುವಂಥ ವಿಷಯದಲ್ಲಿ, ಹೇಗೆ ಹರಡುತ್ತದೆ ಮತ್ತು ಯಾಕೆ ಬರ್ತದೆ ಅನ್ನೋ ವಿಷಯದಲ್ಲಿ ಡಾಕ್ಟರ್ ಸಂದೇಶ್ ರಾವ್ ಅವರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮಗೀಗ. ಜೊತೆಯಲ್ಲಿ ಇದು ಹರಡುವ ಪೂರ್ವದಲ್ಲಿ ಅಂದರೆ ನಮಗೆ ಗುರುತಿಸಲಿಕ್ಕೆ ಬೇರೆ ಉಪಾಯ ಏನಾದರೂ ಇದೆಯಾ ಅಂತ ನಾವು ವೈದ್ಯರ ಹತ್ರ ಬಂದು ಗುರುತಿಸ್ತೀರಿ, ಅಥವಾ ನೀವು ಅದಕ್ಕೆ ಬೇಕಾದ ಪರಿಕರಗಳು ಇದ್ದಾವೆ, ಆದರೆ ನಮಗೆ ಆರಂಭದಲ್ಲಿ ಗೊತ್ತಾಗಬೇಕು ಅಂತಂದರೆ ಏನಾದ್ರು? ಒಂದು ಸ್ಕ್ರೀನಿಂಗ್ ಅಂತ ಇದೆ. ಸ್ಕ್ರೀನಿಂಗ್ ಅಂದರೆ ಜನರಲಿ ಕಾಯಿಲೆ ಬರೋ ಮುಂಚೆ, ಕಾಯಿಲೆಯ ಒಂದು ಸಿಂಪ್ಟಮ್ಸ್ ಬರೋ ಮುಂಚೆನೇ ಅದನ್ನು, ಲಕ್ಷಣಗಳು ಬರೋ ಮುಂಚೆನೇ ಅದನ್ನು ಡಿಟೆಕ್ಟ್ ಮಾಡಿ ಕಾಯಿಲೆ ಬರದಾಗೆ ತಡೆಯುವುದು, ಅಥವಾ ಬಂದರೆ ಮೊದಲನೇ ಸ್ಟೇಜಿನಲ್ಲಿ ಕಂಡುಹಿಡಿದು ಗುಣ ಮಾಡಿಸ್ಬೋದು. ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಅದಕ್ಕೆ 2 ಪರಿಕರಗಳಿವೆ. ಒಂದನೇದಾಗಿ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತಾರೆ. ಪ್ಯಾಪ್ಸ್ಮಿಯರ್ ಹೇಳಿದ್ರೆ ಗರ್ಭಕೋಶದ ಕತ್ತಿನ ಸರ್ವೈಕಲ್ ರೀಜನ್ನ ಅಲ್ಲಿ ಸ್ಕ್ವಾಮ ಕಾಲಮ್ನರ್ ಜಂಕ್ಷನ್ ಅಂತ ಬರುತ್ತೆ. 2 ಬೇರೆ ಥರದ ಜೀವಕೋಶಗಳ ಒಂದು ಜಂಕ್ಷನ್ ಅದು. ಅಲ್ಲಿ ಜೀವಕೋಶಗಳ ಪರೀಕ್ಷೆ ಕಳಿಸಿ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ, ಅದರಲ್ಲಿ ಬೇರೆ ಥರ 5 ಬೇರೆ ಥರದ್ದು ಬರ್ತದೆ. ವಿವಿಧ ಸ್ಟೇಜ್ಗಳು, ಇನ್ಫೆಕ್ಷನಿಂದ ಹಿಡಿದು ಇಂಟ್ರಾಪಿಥಿಯಲ್ ನ್ಯೂಪ್ಲೇಸಿಯಿಂದ ಹಿಡಿದು ದೆನ್ ಕಾರ್ಸಿನೋಮಾ ಇನ್ ಸಿಟು ಅಂತಾಗಿ, ಮತ್ತು ಫೈನಲಿ ಲಾಸ್ಟ್ ಸ್ಟೇಜ್ ಆಗಿ ಕ್ಯಾನ್ಸರ್ಗೆ ಆ ಬೇರೆ ಸ್ಟೇಜಲ್ಲಿ ಇದೆಯಾ ಅಂತ ನೋಡೋದು ಒಂದನೇ. ಅದಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಹೇಳಿದ್ರು. ಇನ್ನೊಂದು ಹೇಳಿದಾಗ HPV ಅಂತ ಹೇಳಿದ್ನಲ್ಲ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದರದ್ದು DNA ನೋಡೋದು. ಸೊ ಅದಕ್ಕೆ ಗೈಡ್ಲೈನ್ ಇದೆ. ಅವರ ಗೈಡ್ಲೈನ್ ಪ್ರಕಾರ 20 ವರ್ಷಗಳ ಮುಂಚೆ ಯಾವುದೇ
ಅವರು ನೋಡಿರೋ ಪ್ರಕಾರ ರಿಸ್ಕ್ ಕಡಿಮೆ. ಸೊ ಅದಕ್ಕೋಸ್ಕರ 20 ವರ್ಷದ ಒಳಗೆ ಏನು ಸ್ಕ್ರೀನಿಂಗ್ ಬೇಡ ಅಂತ ರೆಕಮೆಂಡ್ ಮಾಡ್ತಾರೆ. 21 ವರ್ಷ ನಂತರ 3 ವರ್ಷಕ್ಕೊಮ್ಮೆ ಪ್ಯಾಪ್ ಸ್ಮಿಯರ್ ಮಾಡಬೇಕು ಅಂತ. ಏನೂ ತೊಂದರೆ ಇಲ್ಲದಿದ್ದರೂ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಪ್ರತಿ 3 ವರ್ಷಕ್ಕೊಮ್ಮೆ ಎಲ್ಲ ಹೆಂಗಸರು ಪರೀಕ್ಷೆ ಮಾಡಿಸ್ಕೊಳ್ಳಬೇಕು. ಆಮೇಲೆ 30 ವರ್ಷ ನಂತರ 5 ವರ್ಷಕ್ಕೊಮ್ಮೆ HPV DNA ಟೆಸ್ಟಿಂಗ್. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ಪ್ಯಾಪ್ ಸ್ಮಿಯರ್, HPV DNA 30 ವರ್ಷಗಳ ನಂತರ. ಹೀಗೆ 65 ವರ್ಷ ತನಕ ಕಂಟಿನ್ಯೂ ಮಾಡಬೇಕು. ಲಾಸ್ಟ್ 10 ವರ್ಷದೊಳಗೆ ಏನಿಲ್ಲ ಹೇಳಿದ್ರೆ 65 ವರ್ಷಕ್ಕೆ ನಿಲ್ಲಿಸ್ಬೋದು. ಸೊ ಇದೊಂದು ಗೈಡ್ಲೈನನ್ನು ಫಾಲೋ ಮಾಡಬೇಕು ಅನ್ನೋದು. ಸೊ ಅದರ ಜೊತೆಯಲ್ಲಿ ಇದು ಹೇಗೆ ಅಂದರೆ ಗುರುತಿಸುವುದು ಅಂದರೆ ನಮಗೆ ಮೊದಲು ಬರುವುದಕ್ಕಿಂತ ಮೊದಲು ಗೊತ್ತಾಗ್ತದೆ ಇದು ಒಂದು ಹಂತಕ್ಕೆ ಮೊದಲನೇ ಸ್ಟೇಜಿಗೆ ಬಂದಿದೆ ಅಂತ. ಆದರೆ ಇದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹೇಗೆ ಅಂತ? ಮೇಲ್ನೋಟಕ್ಕೆ ಗೊತ್ತಾಗ್ಬೋದು. ಅಂದರೆ ಕೆಲವೊಮ್ಮೆ ಋತುಸ್ರಾವದಲ್ಲಿ ತುಂಬ ಚಿಕ್ಕ ಚೇಂಜಸ್ ಇರ್ಬೋದು, ನಮಗೆ ಗಣನೆಗೆ ಬರಲಿಕ್ಕಿಲ್ಲ. ಸೊ ಗಣನೆಗೆ ಬಂದಾಗ ನಾವು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ. ಅಂದರೆ ನಾವು ಜನರಲಿ ಗೈನಕಾಲಜಿಸ್ಟ್ ಹತ್ರ ಹೋದರೆ ಅವರು ಹಿಸ್ಟ್ರಿ ತಗೋತಾರೆ, ಏನೋ ತೊಂದರೆ ಇದೆ ಅಂತ ನೋಡ್ತಾರೆ, ಮತ್ತು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆವಾಗ ನಾವು ನೋಡ್ಬೋದು. ಈಗ ಸಪೋಸ್ ಏನೋ ತೊಂದರೆ ಉಂಟು ಹೇಳಿದರೆ, ಸಪೋಸ್ ಕನ್ಫರ್ಮ್ ಮಾಡೋದು ಹೇಗೆ ಹೇಳಿದರೆ ಫಸ್ಟಿಗೆ ಮಾಂಸ ಪರೀಕ್ಷೆ ಮಾಡಬೇಕಾಗ್ತದೆ, ಬಯಾಪ್ಸಿ ಅಂತ ಹೇಳ್ತೀವಿ. ಸೊ ಮಾಂಸ ಪರೀಕ್ಷೆಯಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಕಾಯಿಲೆ ಉಂಟೋ ಇಲ್ವೋ ಅಂತ. ಸೊ ಕಾಯಿಲೆ ಉಂಟು ಅಂತ ಆದಮೇಲೆ ನೆಕ್ಸ್ಟ್ ನಾವು ಬ್ಲಡ್ ಟೆಸ್ಟ್ಸ್ ಎಲ್ಲ ಮಾಡಬೇಕಾಗತ್ತೆ. ಇದರಿಂದ ಬ್ಲೀಡಿಂಗ್, ಈ ರಕ್ತಸ್ರಾವದಿಂದ ಅನಿಮಿಯಾ ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗ್ಬೋದು. ಸೊ ಅನಿಮಿಯಾ ಬರ್ಬೋದು. ಸೊ ಅದಕ್ಕೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಬೇಕಾಗತ್ತೆ. ಮತ್ತು ಇದು ಇದು ಮೂತ್ರ ನಾಳಗಳಿಗೆ ಹರಡುವ ಚಾನ್ಸಸ್ ಇರ್ತದೆ. ಸೊ ಅದರಿಂದಾಗಿ ಕೆಲವರಿಗೆ ಕಿಡ್ನಿ ಫೇಲ್ ಅಂತ ಹೇಳ್ತಾರೆ, ಯುರಿಮಿಯಾ ಅಂತ. ಸೊ ಆ ಥರ ಇರ್ಬೋದು. ಸೊ ಅದಕ್ಕೋಸ್ಕರ ಕಿಡ್ನಿ ರೀನಲ್ ಫಂಕ್ಷನ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಆಮೇಲೆ HIV HBsAg ಹೇಳಿದಾಗ HIV ಅದರದ್ದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಸೊ ಅದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆ ಬೇರೆ ಕಡೆ ಹರಡಿದೆಯಲ್ಲ ನೋಡೋಕೆ ಹೊಟ್ಟೆ ಸ್ಕ್ಯಾನ್, ಎದೆದು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಮತ್ತು ಇದು ಪರೀಕ್ಷೆ ಮಾಡೋದು ನಮಗೆ ಜಸ್ಟ್ ಹೊರಗಡೆಯಿಂದ ಕಾಣಿಸುತ್ತೆ, ಒಳಗಡೆ ಕಾಯಿಲೆ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಜನರಲಿ CT ಸ್ಕ್ಯಾನ್ ಅಥವಾ MRI ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ ನಮಗೆ ಒಳಗಡೆ ಏನು ತೊಂದರೆ ಇದೆ, ಎಲ್ಲೆಲ್ಲಿ ಹರಡಿದೆ, ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹಾಗೆ ನೋಡ್ಬೋದು. ಓಕೆ. ಸೊ ಇದು ನಮಗೆ ಗುರುತಿಸಿ ಆಗಿದೆ. ಈಗ ನಾವು ಚಿಕಿತ್ಸೆಯ ವಿಷಯ ಬಂದಾಗ ಅಂದರೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಮಾಡಬಹುದು? ಚಿಕಿತ್ಸೆ ಅಂದರೆ ಯಾವುದೇ ಒಂದು ಕ್ಯಾನ್ಸರ್ ಇದ್ರೂ ಅದಕ್ಕೆ ಬೇಸಿಕಲಿ 3 ಥರದ ಚಿಕಿತ್ಸೆಗಳಿವೆ. ಒಂದನೇದಾಗಿ ಆಪರೇಷನ್ ಮಾಡೋದು, ಸರ್ಜರಿ. ಎರಡನೇದಾಗಿ ರೇಡಿಯೇಷನ್ ಕೊಡೋದು. ಮೂರನೇದಾಗಿ ಕೀಮೋಥೆರಪಿ ಅಂತ. ಸೊ ಇದರಲ್ಲಿ ಈಗ ನೋಡೋದಾದರೆ ಮೊದಲನೇ ಸ್ಟೇಜ್ ಬಂದರೆ, ಮೊದಲನೇ ಸ್ಟೇಜಲ್ಲಿ 1A 1B ಅಂತ ಇರುತ್ತೆ. ಸೊ 1A ಸ್ಟೇಜ್ ಬಂದರೆ ಕೇವಲ ಸರ್ಜರಿ ಮಾಡಿದರೆ, ಆಪರೇಷನ್ ಇದು ಶಸ್ತ್ರಚಿಕಿತ್ಸೆ ಮಾಡಿದರೆ ಸಾಕು. ಸೊ 1B ಬಂದರೆ ಶಸ್ತ್ರಚಿಕಿತ್ಸೆ ಜೊತೆಗೆ ರೇಡಿಯೇಷನ್ ಕೊಡಬೇಕಾಗತ್ತೆ. ಹಾಗೆ 2A ಅಂತ ಬರುತ್ತೆ, 2L ಹಾಗೆ. 2B ಇಂದ ಹಿಡಿದು 4ನೇ 4A ಅಂತ ಸ್ಟೇಜ್ ತನಕ ಬರುವಾಗ ಆವಾಗ ರೇಡಿಯೇಷನ್ ಒಟ್ಟಿಗೆ ಕೀಮೋಥೆರಪಿ ಕೊಡಬೇಕಾಗತ್ತೆ. ಸೊ ಮತ್ತು 4B ಆದರೆ ಜಸ್ಟ್ ಜನರಲಿ ಅದು ಕೊನೆಯ ಸ್ಟೇಜ್. ಸೊ ಆವಾಗ ಖಾಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಅಂದರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅದಕ್ಕೆ ಮಾತ್ರ. ಯಾಕಂದರೆ ಆ ಸ್ಟೇಜಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಗುಣಪಡಿಸೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅವರು ಇದರಲ್ಲಿ ನಮ್ಮದು ಒಂದು ಹೆಚ್ಚು ಸಮಸ್ಯೆ ಆಗದಿರುವಾಗ ತಡಿಲಿಕ್ಕೆ ಅಂದರೆ ರೇಡಿಯೇಷನ್ ಕೊಡ್ಬೋದು, ಅಥವಾ ನೋವು ಇದ್ರೆ ನೋವಿಗೆ ಮಾತ್ರೆ ಕೊಡ್ಬೋದು ಆ ಥರ. ಮತ್ತು ಏನು ಅವ್ರಿಗೆ ಏನು ಸಮಸ್ಯೆ ಉಂಟು ಅದರ ಮೇಲೆ ನೋಡಿಕೊಂಡು ನಾವು ಚಿಕಿತ್ಸೆ ಕೊಡ್ಬೋದು 4Bಯಲ್ಲಿ. ಹಾಗೆ ನಿಮಗೆ ನಮ್ಮ ರೇಡಿಯೇಷನ್ ಬಗ್ಗೆ ಹೇಳೋದಾದರೆ, ರೇಡಿಯೇಷನ್ ಜನರಲಿ ಸಾಮಾನ್ಯ ಮಾತಿನಲ್ಲಿ ಅದು ಎಕ್ಸ್ರೇ ಅಂತ ಹೇಳ್ತಾರೆ, ಕ್ಷಕಿರಣವನ್ನು ಎಲ್ಲಿ ತೊಂದರೆ ಉಂಟು ಆ ಪಾರ್ಟಿಗೆ ಕೊಡೋದು. ಫಸ್ಟಿಗೆ ಒಂದು CT ಸ್ಕ್ಯಾನ್ ಥರ ಮಾಡಿಸಿ ನಾವು ಎಲ್ಲಿ ತೊಂದರೆ ಬರ್ತದೆ ಅಲ್ಲಿಗೆ ನಾವು ಆ ಪಾರ್ಟಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅಲ್ಲಿಗೆ ನಾವು ಒಂದು 25 ರೇಡಿಯೇಷನ್ ಕೊಡಬೇಕು, 25 ಸಿಟ್ಟಿಂಗ್ಸ್ ಕೊಡಬೇಕು ವಾರಕ್ಕೆ 5 ದಿನದಾಗಿ. ಸೊ ಹಾಗೆ 5 ವಾರ ಕೊಡೋದು. ಅದರ ಜೊತೆ ಕೀಮೋಥೆರಪಿ ಅಂತ ಅದು ಇಂಜೆಕ್ಷನ್ ಗ್ಲೂಕೋಸಲ್ಲಿ ಕೊಡೋದು. ಸೊ ಹಾಗೆ ವಾರಕ್ಕೊಂದು. ಸೊ ಒಟ್ಟಿಗೆ 5 ವಾರ ಟ್ರೀಟ್ಮೆಂಟ್ ಆದ ಮೇಲೆ ರೆಸ್ಪಾನ್ಸ್ ನೋಡ್ಕೊಂಡು ಒಳಗಡೆಯಿಂದ ಇನ್ನೊಂದು ಥರದ್ದು ಬ್ರಾಕಿಥೆರಪಿ ಅಂತ ಹೇಳ್ತೀವಿ. ಆ ಥರದ್ದು ಅಂದರೆ ಕಾಯಿಲೆ ಎಲ್ಲಿದೆ ಅಲ್ಲಿಗೆ ಡೈರೆಕ್ಟಾಗಿ ರೇಡಿಯೇಷನ್ ಕೊಡುವಂಥದ್ದು. ಅದೊಂದು 3 ಸಲ ಆ ಥರದ್ದು ಕೊಡಬೇಕಾಗತ್ತೆ. ಸೊ ಇಂಥ ಚಿಕಿತ್ಸೆಗಳು ಅಂದರೆ ತೆಗೆದುಕೊಳ್ಳುವಾಗ ನಮ್ಮ ಬೇರೆ ಅಡ್ಡ ಪರಿಣಾಮಗಳು ಅಂತಂದು ಏನಾದರೂ ಆಗ್ತದೆ, ನಮ್ಮ ದೇಹದ ಸಹಿಸಲಿಕ್ಕೆ ಸಾಧ್ಯ ಇದೆ ಇಲ್ವ ಅಂತ ಗೊತ್ತಾಗ್ತದೆ. ಅದು ಯಾವ ವಯಸ್ಸಿನವರಿಗೆ ಇಂಥ ಚಿಕಿತ್ಸೆಗಳನ್ನೆಲ್ಲ ಕೊಡ್ತೀರಿ ಅಂತ? ಇದಕ್ಕೆ ವಯಸ್ಸಿದು ಏನು ಭೇದ ಇಲ್ಲ, ಎಲ್ಲ ವಯಸ್ಸಿನವರಿಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಮತ್ತು ಜನರಲಿ ರೇಡಿಯೇಷನ್ ಎಲ್ಲರೂ ತಡ್ಕೋತಾರೆ. ಸಪೋಸ್ ತುಂಬ ಜಾಸ್ತಿ ಏಜ್ 70 ವರ್ಷ ಮೇಲ್ಪಟ್ಟವರು ಅಥವಾ ಬೇರೆ ಸಮಸ್ಯೆಗಳಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಅದು ಕಿಡ್ನಿ ಪ್ರಾಬ್ಲಮ್ ಇದೆ, ಅಂಥದವರಿಗೆ ಕೆಲವೊಮ್ಮೆ ಕೀಮೋಥೆರಪಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದು ಅವರ
ದೇಹ ತಡೆಯುವ ಸಾಮರ್ಥ್ಯವನ್ನು ನೋಡುವ. ಬಟ್ ರೇಡಿಯೇಷನ್ ಜನರಲ್ಲಿ ಎಲ್ಲರೂ ತಡ್ಕೋತಾರೆ, ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಜನರಲ್ಲಿ ಎಲ್ಲಿ ಕೊಡ್ತೀವಿ ಅಲ್ಲಿ ಸ್ವಲ್ಪ ಚರ್ಮ ಕಪ್ಪಾಗ್ಬೋದು, ಕೆಲವರಿಗೆ ಸ್ವಲ್ಪ ಬೇದಿ ಥರ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಇಂಜೆಕ್ಷನ್ ಕೊಟ್ಟಾಗ ಕೆಲವರಿಗೆ ವಾಂತಿ ಎಲ್ಲ ಶುರುವಾಗಿ ಸ್ವಲ್ಪ ವೀಕ್ ಆಗ್ಬೋದು. ಆಮೇಲೆ ಕೆಲವರಿಗೆ ರಕ್ತ ಕಡಿಮೆ ಆಗ್ಬೋದು. ಸೊ ಅದು ಬಿಟ್ಟು ಹೆಚ್ಚೇನು ತೊಂದರೆ ಆಗುವುದಿಲ್ಲ. ಅಂದರೆ ಕೆಲವರಿಗೆ ಏನಾಗ್ತದೆ ಹೇಳಿದರೆ, ಅದು ರೇಡಿಯೇಷನ್ ಕೊಡುವಾಗ ಅಲ್ಲಿ ಸ್ವಲ್ಪ ಕರಳಿಗೂ ರೇಡಿಯೇಷನ್ ಹೋಗ್ತದೆ. ಸೊ ಮುಂಚಿನಾಗೆ ಕೆಲವರಿಗೆ ಹಸಿವು ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ, ಆ ಥರ ಸ್ವಲ್ಪ ತೊಂದರೆ ಇರ್ಬೋದು. ಸೊ ಓಕೆ, ಇದು ನಮಗೆ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ಬಂದ ನಂತರ ಅದು ಒಂದು ದೊಡ್ಡದಾಗಿ ಹರಡಿ ಅದು ಸಮಸ್ಯೆ ಎದುರಿಸುವ ಮೊದಲು ನಮಗೆ ಅದು ಬರಲೇಬಾರ್ದು ಅನ್ನೋದು ಸೇರಿ ನಾವೊಂದು ಏನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಅದಾದರೆ ಏನು ಮಾಡಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದೆಲ್ಲ ಬಗ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಆರೋಗ್ಯ ಕಿರಣ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಡಾಕ್ಟರ್ ಸಂದೇಶ್ ರಾವ್ ಅವರ ಜೊತೆಯಲ್ಲಿ ಗರ್ಭಕೋಶದ ಅಥವಾ ಕತ್ತಿನ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಪಡಿತಾ ಇದ್ದೇವೆ. ಸೊ ಕತ್ತಿನ ಕ್ಯಾನ್ಸರ್ ಅಂದರೆ ನಮಗೆ ಇದು ಯಾಕೆ ಬರ್ತದೆ, ಹೇಗೆ ಹರಡುತ್ತದೆ, ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡ್ತದೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಆದರೆ ನನಗೆ ಬೇಕಾದ ವಿಷಯ ಅಂತ ಹೇಳಿದರೆ, ನಾವು ನಿಮ್ಮ ಹತ್ತಿರ ಬರಲೇಬಾರ್ದು, ಅಂದರೆ ಇದು ನಮಗೆ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ನಮ್ಮ ಹತ್ತಿರ ಸುಳಿಲೇಬಾರ್ದು. ಅದಕ್ಕಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಏನೆಲ್ಲ ಜಾಗೃತಿ ಕ್ರಮಗಳನ್ನು ಕೈಗೊಳ್ಳಬಹುದು? ಒಂದನೇದಾಗಿ ವ್ಯಾಕ್ಸಿನ್ ಅಂತ. ವ್ಯಾಕ್ಸಿನ್ ಅಂದರೆ ಒಂದು ಇಂಜೆಕ್ಷನ್ ಕೊಡೋದು, ಮಕ್ಕಳಿಗೆಲ್ಲ ಕೊಡ್ತೀವಿ ನಾವು ವ್ಯಾಕ್ಸಿನ್. ಅದು ಅದರಿಂದ ಮತ್ತೆ ಆ ಸಮಸ್ಯೆ ಬರಬಾರ್ದು ಅಂತ. ಸೊ ಈ ಥರದ 2 ವ್ಯಾಕ್ಸಿನ್ಗಳಿವೆ. ಅದು ಅದರಲ್ಲಿ ಈ HPV ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ನ ಆ್ಯಂಟಿಬಾಡೀಸ್ ಇರುತ್ತೆ. ಸೊ ಇದು ದೇಹದ ಸೆಲ್ ಜೊತೆ ಇದು ಮಾಡಿ ಅದರ ರೋಗ ನಿರೋಧಕ ಶಕ್ತಿಯನ್ನು ಮಾಡಕ್ಕೆ ಹೋಗುತ್ತೆ. ಇದರದ್ದು ಹೇಳಿದ್ರೆ ಅವರು ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರ ಪ್ರಕಾರ 9 ರಿಂದ 11 ವರ್ಷದ ಹುಡುಗಿಯರಲ್ಲಿ ವ್ಯಾಕ್ಸಿನೇಷನ್ ಕೊಡಬೇಕಾಗ್ತದೆ. 3 ಡೋಸ್, ಮೊದಲನೇ 1 ದಿನ, ಆಮೇಲೆ 1 ತಿಂಗಳು ಬಿಟ್ಟು, ಆಮೇಲೆ 6 ತಿಂಗಳು ಬಿಟ್ಟು ಅಂತ ಆ ಥರ 3 ಡೋಸ್ ಕೊಡಬೇಕಾಗುತ್ತೆ. 2 ಥರದ ವ್ಯಾಕ್ಸಿನ್ ಇದೆ. ಇತ್ತೀಚೆಗಿನ ಪ್ರಕಾರ 2 ಡೋಸ್ ಕೊಟ್ಟರು ಸಾಕು ಅಂತ ಹೇಳ್ತಿದ್ದಾರೆ. ಸೊ ಇದರದ್ದು ಹೇಳಿದರೆ ಹೆಂಗಸರು ಸೆಕ್ಶುವಲಿ ಆ್ಯಕ್ಟಿವ್ ಅಂದರೆ ಯಾವಾಗ ದೈಹಿಕ ಕ್ರಿಯೆಯನ್ನು ಶುರು ಮಾಡ್ತಾರೆ ಅದಕ್ಕಿಂತ 1 ವರ್ಷ ಮುಂಚೆ ಕೊಡಬೇಕು. ಸೊ ಆಲ್ರೆಡಿ ಅವರು ಸೆಕ್ಶುವಲ್ ಆ್ಯಕ್ಟಿವ್ ಇದ್ದರೆ ಇದು ಅಷ್ಟು ಎಫೆಕ್ಟಿವ್ ಇರುವುದಿಲ್ಲ. ಸೊ ಆಲ್ರೆಡಿ ಅಂದರೆ HPVಯಲ್ಲಿ 100 ಪ್ರಕಾರಗಳಿವೆ, ಬೇರೆ ಬೇರೆ ಪ್ರಭೇದಗಳಿವೆ, ಅಂದರೆ ಸ್ಟೇನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೋ ಒಂದಿದ್ರೆ ಒಮ್ಮೆ ವ್ಯಾಕ್ಸಿನ್ ಕೊಟ್ಟರೆ ಅದು ಬೇರೆದಕ್ಕೆ ಆ್ಯಕ್ಟ್ ಆಗ್ಬೋದು, ಆಲ್ರೆಡಿ ಎಕ್ಸಿಸ್ಟಿಂಗ್ ಒನ್ನಿಗೆ ಆಗೋದಿಲ್ಲ. ಇದು ವ್ಯಾಕ್ಸಿನೇಷನ್ ಕೊಟ್ಟರು ನಾವು 100% ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಒಂದು 80 to 85% ಚಾನ್ಸಸ್ ಕಡಿಮೆ ಮಾಡ್ಬೋದು. ಒಂದು. ಎರಡನೇದಾಗಿ ಸ್ಮೋಕಿಂಗ್ ನಿಲ್ಲಿಸೋದು, ಮಾಡದೇ ಇರೋದು ಒಳ್ಳೆಯದು. ಇನ್ನು 1 more ಅಂದರೆ OC ಪಿಲ್ಸ್, ಅಂದರೆ ಅದು ನೋಡಿದ್ದಾರೆ ಅಂದರೆ ಅದು ತಗೊಳ್ಳುವಾಗ ಚಾನ್ಸಸ್ ಇರ್ತದೆ, ನಿಲ್ಲಿಸಿದ ಮೇಲೆ ಚಾನ್ಸಸ್ ಕಡಿಮೆ ಆಗ್ತದೆ ಅಂತ ನೋಡಿದ್ದಾರೆ. ಸೊ ಮತ್ತೆ ಶುಚಿತ್ವಕ್ಕೆ ಜಾಸ್ತಿ ಮಹತ್ವ ಕೊಡೋದು, ಈ ಥರ ಎಲ್ಲ ಮಾಡಿದರೆ ಚಾನ್ಸಸ್ ಕಡಿಮೆ ಮಾಡ್ಬೋದು. ತಡೆಯೋದಕ್ಕೆ ಭಾರಿ ಕಷ್ಟ, ಬಟ್ ನಮ್ಮ ಪ್ರಯತ್ನ ಮಾಡಿದರೆ ತುಂಬ ಕಡಿಮೆ ಚಾನ್ಸ್. ಸೊ ಸ್ಕ್ರೀನಿಂಗ್ ಅಂತ ಏನಾದರೂ ಮಾಡಿಸಿ ಹೇಳ್ತಿದ್ದೀರಿ? ಏನು ಸ್ಕ್ರೀನಿಂಗ್ ಇದು? ಅದೇ ಸ್ಕ್ರೀನಿಂಗ್ ಆದರೆ ಆಗ ಹೇಳಿದಾಗೆ 2 ವಿಧ ಹೇಳಿದ್ನಲ್ಲ, ಒಂದು ಪ್ಯಾಪ್ಸ್ಮಿಯರ್, ಇನ್ನೊಂದು HPV DNA ಟೆಸ್ಟಿಂಗ್ ಅಂತ. ಸೊ ಇದು 21 ವರ್ಷ ನಂತರ ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿ 30 ವರ್ಷ ನಂತರ 2 ಟೆಸ್ಟ್ ತಡೆಯುವ ದಿಸೆಯಲ್ಲಿ ನಾವು ಬಾರದಂತೆ ತಡೆಯುವುದು ಅಂತಲ್ಲ, ಮುಂದೆ ಬರ್ತದ ಅಂತ ಮುಂಚಿನ ಗುರುತಿಸಿಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡುವುದು ಹಾಗೆ. ಸೊ ಇಲ್ಲಿ ಮುಂದೀಗ ನಮಗೆ ನೀವು ಈಗ ಸ್ಕ್ರೀನಿಂಗ್ ಮಾಡಿದ ನಂತರ ಗುರುತಿಸಿದ ನಂತರ ಅದಕ್ಕೆ ಏನಾದರೂ ಚಿಕಿತ್ಸೆ ಹೇಗೆ? ಅದಕ್ಕೆ ಹಾಗೆ ಅದರಲ್ಲಿ ನಾ ಹೇಳಿದ್ನಲ್ಲ 5 ಥರ ಬರ್ತದೆ ಅಂತ. ಇದು ಮೊದಲನೇದು ಇನ್ಫೆಕ್ಷನ್ ಹೇಳಿದ್ರೆ ಆಂಟಿಬಯೋಟಿಕ್ ಕೊಡ್ಬೋದು. ನೆಕ್ಸ್ಟ್ ಸ್ಕ್ವಾಮಸ್ ಇಂಟ್ರಾಪಿಥೆಲಿಯಲ್ ನಿಯೋಪ್ಲೇಸಿಯಾ ಅಂತ ಬರ್ತದೆ, ಕಾರ್ಸಿನೋಮ್ ಇನ್ಸಿಟು ಆ್ಯಂಡ್ ಕಾರ್ಸಿನೋಮ್ ಅಂತ ಬಂದರೆ ಈಗ ಹೇಳಿದಾಗ ಟ್ರೀಟ್ಮೆಂಟ್ ಕೊಡೋದು. ಇನ್ಸಿಟು ಮತ್ತು ಹೈ ಗ್ರೇಡ್ ಅಂತೆಲ್ಲ ಬಂದರೆ ಅದರಲ್ಲಿ ನಾವು ಬೇರೆ ಥರ ಕಾಲ್ಪೋಸ್ಕೋಪಿ ಅಂತೆಲ್ಲ ಟೆಸ್ಟ್ ಬರುತ್ತೆ, ಅದು ಮಾಡಿ ಅದರಲ್ಲಿ ಗುಣಪಡಿಸ್ಬೋದು. ಸೊ ಈಗ ರೇಡಿಯೇಷನ್ನಿಂದ ಅಂದರೆ ಏನು, ಅಂದರೆ ರೇಡಿಯೇಷನ್ ಮಾಡ್ತೇವೆ ಅಂತ ನೀವು ಪದೇ ಹೇಳ್ತಾ ಇರ್ತೀರಿ. ಆ ರೇಡಿಯೇಷನ್ ಮಾಡಿದ್ರಿಂದ ಸಮಸ್ಯೆ ಏನು ಬರೋದಿಲ್ವಾ ಅಂತ ನಮಗೆ? ರೇಡಿಯೇಷನ್ ಮಾಡಿದರೆ ಅದು ಹೇಳಿದಾಗೆ ಕೆಲವರಿಗೆ ಸ್ವಲ್ಪ ಆಹಾರ ಜೀರ್ಣ ಆಗೋದು ಸ್ವಲ್ಪ ತೊಂದರೆ ಆಗ್ಬೋದು, ಕೆಲವರಿಗೆ ವಾಂತಿ ಇರ್ಬೋದು, ಬೇದಿ ಇರ್ಬೋದು, ಕೆಲವರಿಗೆ ಮೂತ್ರ ಉರಿ ಬರ್ಬೋದು, ಕೆಲವರಿಗೆ ಲಾಂಗ್ ಟರ್ಮಲ್ಲಿ ಅಂದರೆ ಲಾಂಗ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಕೆಲವರಿಗೆ ಮೂತ್ರದಲ್ಲಿ ರಕ್ತ ಬರ್ಬೋದು, ಕಕ್ಕಸಲ್ಲಿ ರಕ್ತ ಬರ್ಬೋದು. ಆವಾಗ ನಾವು ಅದನ್ನು ಅಪ್ರಾಪ್ರಿಯೇಟ್ ಅಂದರೆ ಸೂಕ್ತ ಇದರಲ್ಲಿ ಟ್ರೀಟ್ ಮಾಡಬೇಕಾಗ್ತದೆ. ಜನರಲ್ಲಿ ಎಲ್ಲರೂ ಟಾಲರೇಟ್ ಮಾಡ್ತಾರೆ, ಅಷ್ಟೇನು ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ಅಂದರೆ ನಾವು
ಗರ್ಭಕೋಶ ತೆಗೆದು ಹಾಕುವಂಥ ಪ್ರಕ್ರಿಯೆಗಳನ್ನು ನೋಡ್ತಿರ್ತೀವಿ, ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಗರ್ಭಕೋಶ ತೆಗೆದು ಹಾಕೋದು ಅಂದರೆ ಈಗ ಸರ್ಜರಿ ಮಾಡೋದು ಹೇಳೋದಲ್ಲ, ಆಪರೇಷನ್ ಶಸ್ತ್ರಚಿಕಿತ್ಸೆ ಅಂದರೆ ಸರ್ ಗರ್ಭಕೋಶ ಪೂರ್ತಿ ಗರ್ಭಕೋಶ ತೆಗಿತಾರೆ, ಅದು ಅಕ್ಕಪಕ್ಕದ ಲಿಂಫ್ ನೋಡೋದನ್ನು ತೆಗಿತಾರೆ, ಎರಡು ಕಡೆ ಅದು ಅಂಡಾಶಯಗಳನ್ನು ತೆಗಿತಾರೆ, ಇದೆಲ್ಲ ಮಾಡೋದು. ಇದು ಅದಕ್ಕೆ ಸರಿಯಾದ ಸರ್ಜರಿ. ಸರಿಯಾದ ಯಾವ ಸಂದರ್ಭದಲ್ಲಿ, ಯಾವ ಟೈಮ್? ಮೊದಲನೇ ಸ್ಟೇಜಲ್ಲಿ ಬಂದರೆ, ಮೊದಲನೇ ಸ್ಟೇಜು ಬಂದರೆ ಗುರುತಿಸಿದಾಗ ಮಾತ್ರ. ಎರಡನೇ ಸ್ಟೇಜಿಂದ ಸರ್ಜರಿ ಮಾಡಿದಾಗ ಅಷ್ಟು ಉಪಯೋಗ ಆಗೋದಿಲ್ಲ, ರೇಡಿಯೇಷನ್ ಕೊಡಲೇಬೇಕಾಗ್ತದೆ. ಸೊ ಎರಡರದ್ದು ಸೈಡ್ ಎಫೆಕ್ಟ್ಸ್ ಪೇಷಂಟಿಗೆ ಕೊಡೋ ಬದಲು ಖಾಲಿ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಕೊಡೋದು ಉತ್ತಮ. ಓಕೆ ಸರ್, ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಡಾಕ್ಟರ್ ಸಂದೇಶ್ ರಾವ್ ಅವರೇ ನನಗೆ ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ಬಗ್ಗೆ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಮತ್ತು ಅದನ್ನು ಬಾರದಂತೆ ತಡೆಯುವ ವಿಷಯದಲ್ಲಿ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಸೊ ಇಲ್ಲಿಗೆ ಇವತ್ತಿನ ಆರೋಗ್ಯ ಕಿರಣ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.